ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಕಬ್ಬಿನ ಹಾಲಿನ ದೋಸೆಯನ್ನು ಮಾಡುವುದನ್ನು ನೋಡೋಣ. ಈ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸುಮಾರು 1.5 ಕಪ್ನಷ್ಟು ದೋಸೆ ಅಕ್ಕಿ, 2 ಕಪ್ ಕಬ್ಬಿನ ಹಾಲು, 1 ಕಪ್ ಬೆಲ್ಲ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, 1 ಕಪ್ ಅವಲಕ್ಕಿ, 1 ಕಪ್ ತುರಿದ ತೆಂಗಿನಕಾಯಿ ಎಳೆದಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ. ಅಕ್ಕಿಯನ್ನು ನೆನೆಸಲು ಬೇಕಾಗುವಷ್ಟು ಕಬ್ಬಿನ ಹಾಲನ್ನು ಹೊರಗಡೆ ಇಟ್ಟು ಉಳಿದ ಹಾಲನ್ನು ಫ್ರಿಜ್ಜಲ್ಲಿ ಇಡಬೇಕು. ಅಕ್ಕಿಯನ್ನು ಚೆನ್ನಾಗಿ 3-4 ಸಲ ನೀರಿನಲ್ಲಿ ತೊಳಿಬೇಕು. ಆಮೇಲೆ ಅದರಲ್ಲಿ ಮೆಂತ್ಯ, ಜೀರಿಗೆ, ಅರಿಶಿನ ಪುಡಿ ಹಾಕಬೇಕು. ಅಕ್ಕಿ ಪೂರ್ತಿ ಮುಳುಗಿ ಸ್ವಲ್ಪ ಮೇಲೆ ಬರುವಷ್ಟು ಕಬ್ಬಿನ ಹಾಲನ್ನು ಹಾಕಬೇಕು. ಎಲ್ಲ ಸಾಮಗ್ರಿಗಳನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 4-5 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. 5 ಗಂಟೆಯ ನಂತರ ಈ ಅವಲಕ್ಕಿಯನ್ನ ತೆಂಗಿನಕಾಯಿ ಮತ್ತೆ ಅವಲಕ್ಕಿ ಹಾಕಿ ರುಬ್ಕೋಬೇಕು. ರುಬ್ಬುವಾಗ ನೆನೆಸಲು ಯೂಸ್ ಮಾಡಿರುವ ಕಬ್ಬಿನ ಹಾಲನ್ನ ಯೂಸ್ ಮಾಡಬೇಕು. ಇನ್ನೂ ಬೇಕಂದ್ರೆ ಫ್ರಿಜ್ ನಲ್ಲಿ ಇಟ್ಕೊಂಡಿರುವ ಕಬ್ಬಿನ ಹಾಲನ್ನ ಯೂಸ್ ಮಾಡಿದ್ರೂ ಆಗುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ತೀರಾ ತೆಳು ಇರಬಾರ್ದು ಮತ್ತೆ ತೀರಾ ದಪ್ಪನ ಇರಬಾರ್ದು. ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು. ಈ ಹಿಟ್ಟನ್ನ 8-10 ಗಂಟೆಗಳ ಕಾಲ ಫರ್ಮೆಂಟ್ ಆಗಲು ಬಿಡಬೇಕು. ರಾತ್ರಿ ರುಬ್ಕೊಂಡಿಟ್ಟಿರುವ ಈ ಹಿಟ್ಟು ಬೆಳಿಗ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿ ಉಪ್ಕೊಂಡಿದೆ. ಕಬ್ಬಿನ ಹಾಲು ಕೂಡ ಸ್ವೀಟ್ ಇರುತ್ತೆ. ಅದಕ್ಕೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿ ಬೆಲ್ಲ ಹಾಕಬೇಕು. ಬೆಲ್ಲ ಚೆನ್ನಾಗಿ ಕರಗುವವರೆಗೆ ಮಿಕ್ಸ್ ಮಾಡಬೇಕು. ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದರಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಬೇಕು. ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬೇಕಂದ್ರೆ ಹಾಕೊಂಡ್ರೆ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ದೋಸೆ ಮಾಡಲು ಹಿಟ್ಟು ರೆಡಿಯಾಗಿದೆ. ತವೆ ಚೆನ್ನಾಗಿ ಬಿಸಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಬೇಕು. ಇದರಿಂದ ದೋಸೆ ತವೆಗೆ ಅಂಟ್ಕೊಳ್ಳಲ್ಲ. ಒಂದು ಸೌಟು ಹಿಟ್ಟನ್ನ ತವೆ ಮೇಲೆ ಹಾಕಬೇಕು ಮತ್ತು ಅದನ್ನ ಸ್ಪ್ರೆಡ್ ಮಾಡಲು ಹೋಗಬಾರ್ದು. ಅದು ತಂತಾನೆ ಸ್ಪ್ರೆಡ್ ಆಗಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಬೆಣ್ಣೆ ಹಾಕಿದ್ರೂ ಆಗತ್ತೆ. ಮತ್ತೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ಮೇಲೆ ಒಂದ್ ಕಡೆ ಬ್ರೌನ್ ಆಗುವವರೆಗೆ ದೋಸೆಯನ್ನ ಬೇಯಿಸಬೇಕು. 2 ನಿಮಿಷದ ನಂತರ ದೋಸೆಯನ್ನ ತಿರುಗಿಸಬೇಕು. ಇನ್ನೊಂದು ಸೈಡ್ ಕೂಡ ಕೆಂಪಾಗುವವರೆಗೆ ಬೇಯಿಸಬೇಕು. ಈ ದೋಸೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಹಾಗೆ ತುಪ್ಪದ ಜೊತೆ ತಿಂದ್ರೂ ಕೂಡ ರುಚಿಯಾಗಿರುತ್ತೆ. ನಿಮಗೆ ಇಷ್ಟವಾಗಿರುವಂತಹ ಚಟ್ನಿ ಜೊತೆ ಈ ದೋಸೆಯನ್ನ ಸರ್ವ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.